ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ, ದಟ್ ಇಸ್ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಎಸ್ ವೀಕ್ಷಕರೇ, ಪ್ರತಿ ಎಪಿಸೋಡಲ್ಲೂ ನಾನು ಹೇಳ್ತಾ ಇದ್ದೇನೆ, ಹೊಸತಾದಂತಹ ಕೈರುಚಿ ಮುಂದಿನ ಸಂಚಿಕೆಯಲ್ಲಿ ನೋಡುವ ಅಂತ ಹೇಳಿ. ಅದ್ಭುತವಾದಂತಹ ಅಡುಗೆಗಳು ರೆಡಿ ಆಗುತ್ತೆ, ನಾಲಿಗೆಗೂ ಒಳ್ಳೆ ರುಚಿ ಕೊಡುತ್ತೆ, ಆ್ಯಂಡ್ ಅಡುಗೆಯಲ್ಲಿ ಏನಾದರೂ ಹೊಸತು ಏನಾದರೂ ಕಲಿಸ್ಕೊಡುತ್ತೆ ಈ ನಮ್ಮ ಅಡುಗೆ ಮನೆ. ಸೊ ಈ ಅಡುಗೆ ಮನೆಯಲ್ಲಿ ಇವತ್ತು ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ರೇಖಾ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಮ್ಮ ಅಡುಗೆ ಮನೆಯ ಎಲ್ಲ ಅಡುಗೆಗಳನ್ನು ನೋಡ್ತೀರಾ, ಇಲ್ಲಿ ಬಂದು ಕಲಿಸಿ ಕೂಡ ಕೊಡ್ತೀರಾ. ಸೊ ಹಾಗಿರುವಾಗ ಏನ್ ಸ್ಪೆಷಲ್ ಇವತ್ತು ಅಡುಗೆ? ಇವತ್ತು ಮೂಲಂಗಿ ಮಂಚೂರಿಯನ್ ಮಾಡ್ಬೇಕಂತ ಎನಿಸಿದ್ದೇನೆ. ಮೂಲಂಗಿಯಲ್ಲಿ ಮಂಚೂರಿಯನ್. ಓಕೆ, ಜಾಸ್ತಿಯಾಗಿ ಮೂಲಂಗಿ ಪಲ್ಯ ಮಾಡ್ತಾರೆ, ಇನ್ನು ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ತಾರೆ ಅಥವಾ ಸಾಂಬಾರಲ್ಲಿ ಇರುತ್ತೆ. ಬಟ್ ಮಂಚೂರಿಯನ್ ಅಂತ ಹೇಳಿದಾಗ ಹೇಗೆ ಬರಬಹುದು ಅಂತ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೇನೆ. ಅಂದ್ರೆ ಇನ್ನೊಂದು ಬೇರೆ ರೆಸಿಪಿ, ಮತ್ತೆ ಮಾವಿನ ಹಣ್ಣಿನ ಉಪ್ಪು ಕರಿ ಅಂತ ಮಾಡ್ತೀವಿ. ಉಪ್ಪು ಕರಿ, ಮಾವಿನ ಹಣ್ಣಿನ ಉಪ್ಪು ಕರಿ, ಎರಡು ಕೂಡ ಪದಾರ್ಥ. ಓಕೆ, ಸೊ ನಮ್ಮ ಕಿಚನಿಗೆ ಹೋಗುವಾಗಾದ್ರೆ ಬನ್ನಿ. ಓಕೆ ಮೇಡಮ್, ಸೊ ಕಿಚನಿಗೆ ಇದ್ದೀವಿ ಆ್ಯಂಡ್ ಫಸ್ಟ್ ಮಾಡ್ತಾ ಇರೋದು ಮೂಲಂಗಿ ಮಂಚೂರಿ ಅಲ್ವಾ? ಓಕೆ, ಸೊ ಮೂಲಂಗಿ ಇಸ್ ಅ ಮೇನ್ ಇಂಗ್ರೀಡಿಯೆಂಟ್. ಸ್ಟಾರ್ಟ್ ಮಾಡೋ ಹಾಗಾದ್ರೆ. ಓಕೆ, ಹೇಗೆ? ಫಸ್ಟಿಗೆ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ ನಾನು. ಅಷ್ಟು ಹೊತ್ತಿಗೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಇಟ್ಟು ಎಣ್ಣೆ ಇಡುವನಾ? ಎಸ್, ಎಣ್ಣೆ ಹಾಕೋದಲ್ಲ? ಸೊ ಅಡುಗೆ ಮನೆಯಲ್ಲಿ ಫಸ್ಟ್ ಎಲ್ಲದಕ್ಕೂ ಅವಶ್ಯಕತೆ ಬೀಳುವುದು ಎಣ್ಣೆ. ಸೊ ಎಣ್ಣೆಯಲ್ಲಿ ಫಸ್ಟ್ ಚಾಯ್ಸ್ ಯಾವಾಗಲೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ ಹಾಕ್ತಾನೆ. ಸೊ ಇದು ಈಗ ಡೀಪ್ ಫ್ರೈಗೆ ಅಲ್ವಾ? ಹೌದು. ಸಾಕಾ? ಓಕೆ, ಸೊ ನೆಕ್ಸ್ಟ್ ಪ್ರಾಸೆಸ್ ಹಾಗಾದರೆ ಮಿಕ್ಸ್ ಮಾಡಲಿಕ್ಕೆ ಫಸ್ಟಿಗೆ ಮೈದಾ ಹಾಕ್ತೇನೆ. ಮೈದಾ, ಓಕೆ. ನೆಕ್ಸ್ಟ್ ಕಾರ್ನ್ ಫ್ಲೋರ್, ಕ್ರಿಸ್ಪಿ ಬರಲಿಕ್ಕೆ. ಓಕೆ, ಕಾರ್ನ್ ಫ್ಲೋರ್ ಅಲ್ವಾ? ಓಕೆ. ನೆಕ್ಸ್ಟ್ ಅರುಣಾದವರದ್ದು ಮೆಣಸಿನ ಹುಡಿ. ಮೆಣಸಿನ ಹುಡಿ ಬೇಕಾಗುತ್ತಾ? ಸೊ ಇದು ಅರುಣಾದವರ ಮೆಣಸಿನ ಹುಡಿ ಹಾಕ್ಲಿಯಾ? ಹಾಕಿ ಸಾಕು. ಸಾಕಲ್ಲ? ಕಲರ್ ಹಾಕ್ಬೋದು, ಆದ್ರೂ ನಾನು ಮೆಣಸಿನ ಹುಡಿ ಯೂಸ್ ಹೌದು. ಸೊ ಅದು ನ್ಯಾಚುರಲ್ ಕಲರ್ ಅಲ್ವಾ? ಸೊ ಮೆಣಸಿನ ಹುಡಿಯ ಖಾರನೂ ಇರುತ್ತೆ, ಕಲರು ಸಿಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತೇನೆ. ಈಗ ನೀರು ಹಾಕಿ, ಸ್ವಲ್ಪ ನೀರು ಹಾಕುದಾ? ಹಾಕ್ಲಿಯಾ? ಹಾಕಿ, ಸ್ವಲ್ಪ ನೀರು ನೋಡಿಕೊಂಡು ಹಾಕಿದ್ರೆ. ಸೊ ಇದು ಫಸ್ಟ್ ನಾವು ಅದಕ್ಕೆ ಮೂಲಂಗಿಯನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬ್ಯಾಟರ್ ಅಲ್ವಾ? ಸೊ ಈ ಮೂಲಂಗಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದಂತ ಹೇಳ್ತಾರೆ ಅಲ್ವಾ? ತುಂಬಾ ವಿಟಮಿನ್ ಕಂಟೆಂಟ್ ಇರುವಂತಹ ಒಂದು ವೆಜ್. ಹೌದು. ಸೊ ಅದನ್ನು ನಾರ್ಮಲಿ ಹೀಗೆ ತಿನ್ಲಿಕ್ಕೆ ಸ್ವಲ್ಪ ಕಹಿ ಕೊಡುತ್ತೆ ಟೇಸ್ಟ್. ಹೌದು, ಮತ್ತೆ ಅದಕ್ಕೆ ಒಂಥರ ಸ್ಮೆಲ್ ಉಂಟು. ಸ್ಮೆಲ್ ಇದೆ. ಹೌದು. ಹೀಗೆ ಮಕ್ಕಳು ಹೀಗೆಲ್ಲ ಮಾಡಿದ್ರೆ ತಿಂತಾರಲ್ಲ, ಸ್ಮೆಲ್ ಗೊತ್ತಾಗುದಿಲ್ಲ. ಹೌದು. ಓಕೆ, ಈಗ ಹಿಟ್ಟು ರೆಡಿ ಆಗಿದೆ. ಈಗ ಮೂಲಂಗಿ ಹಾಕ್ತೇನೆ ಇದಕ್ಕೆ. ಸೊ ಮೂಲಂಗಿಯನ್ನು ಒಂಥರ ಉದ್ದವಾಗಿ ಕಟ್ ಮಾಡ್ಕೊಳ್ಳೋದು. ಓಕೆ, ಹೀಗೆ ನೋಡುವಾಗ ಪೊಟ್ಯಾಟೊ ತರ ಕಾಣ್ತದೆ. ಹೌದು.
ಸೊ ಯೂಶ್ವಲಿ ನಾವು ಈಗ ಬೇರೆ ಮಂಚೂರಿ ಮಾಡುವಾಗ ಕೂಡ ಇದೇ ತರ ಮಾಡಿ ಇದರಲ್ಲಿ ಎಣ್ಣೆಯಲ್ಲಿ ಬಿಡುದಲ್ವಾ, ಲೈಕ್ ಫ್ಲವರ್ ಆರ್ ಕ್ಯಾಬೇಜ್, ಸೋಯಾ ಆ ತರ. ಕೆಲವರು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಾರೆ, ನಾನು ಹಾಕ್ಲಿಲ್ಲ. ಓಕೆ. ಸೊ ಹಾಗಾದ್ರೆ ಕಾಯಿಲೆ ಅಲ್ವಾ? ಹೌದು. ಇದು ಗರಿ ಗರಿ ಬರುವ ತನಕ ಸ್ವಲ್ಪ ಕಾಯಿಸ್ಬೇಕು. ಓಕೆ. ಸೊ ಕ್ರಿಸ್ಪಿಯಾಗಿ ಅದು ಬರಬೇಕಲ್ವಾ? ಓಕೆ. ಸೊ ಆ್ಯಕ್ಚುಲಿ ಮಣ್ಣಿನ ಒಳಗಡೆ ಆಗುವಂತಹ ಎಲ್ಲ ವೆಜ್ ಐಟಮ್ಸ್ ತುಂಬಾನೇ ಒಳ್ಳೇದು ಹೇಳ್ತಾರೆ. ಅದರಲ್ಲಿ ಮೂಲಂಗಿ ಕೂಡ ಒಂದು. ಸ್ವಲ್ಪ ಕಹಿ, ಸ್ವಲ್ಪ ವಾಸನೆ ಇದ್ರೂ ಕೂಡ ನನ್ಗನಿಸುತ್ತೆ ಈ ತರ ಮಂಚೂರಿ ತರ ಏನಾದರೂ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಅಲ್ಲಿ ಡಿಫ್ರೆನ್ಶಿಯೇಟ್ ಗೊತ್ತಾಗ್ಬೋದು ಅಂತ ಕಾಣುತ್ತಲ್ವಾ? ಮತ್ತೆ ಕಹಿ ಅಂಶ ಅಷ್ಟೊಂದು ಗೊತ್ತಾಗೋದಿಲ್ಲ. ಹೌದು, ಫ್ರೈಡ್ ಆಗಿರೋದ್ರಿಂದ ಕಹಿ ಗೊತ್ತಾಗಲ್ಲ. ಸೊ ಇದು ಇನ್ನು ಬೇಯಲಿಕ್ಕೆ ಅಂದ್ರೆ ಜಾಸ್ತಿ ಹೊತ್ತು ತಗೊಳ್ಳುತ್ತಾ ಹೇಗೆ? ಇಲ್ಲ, ಬೇಗ ಆಗ್ತದೆ. ಈಗ ಆಗಿದೆ, ಗ್ಯಾಸ್ ಆಫ್ ಮಾಡಿ. ಆಗಿದೆ ಅಲ್ವಾ? ಆಲ್ಮೋಸ್ಟ್ ತೆಗಿತೇನೆ ಇದನ್ನು. ಆಫ್ ಮಾಡುವಾಗಾದ್ರೆ ಸೊ ಅದರ ಸೌಂಡೇ ಗೊತ್ತಾಗುತ್ತೆ ಅದು ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗಿ ರೆಡಿ ಆಗಿದೆ ಫ್ರೈಡ್ ಅಂತ ಹೇಳಿ ಅಲ್ವಾ? ಓಕೆ, ಡನ್. ಸೊ ನೆಕ್ಸ್ಟ್ ಇದನ್ನು ಹೀಗೆ ತೆಗಿಬೇಕು. ಸಪರೇಟ್ ಮಾಡಬೇಕಾ? ಹಾ, ಬರ್ತದೆ ಅದು ನೋಡಿ. ಓಕೆ ಓಕೆ. ಬಿಸಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತೆ ತಣ್ಣಗಾದ ನಂತರ ಮಾಡುವ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಒಂದು ಬಾಣಲೆ ಇಡಿ. ಬಾಣಲೆ. ಸೊ ಇದು ಹಾಗಾದ್ರೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟಿಗೆ ಎಣ್ಣೆ ಹಾಕಬೇಕು. ಇದೇ ಎಣ್ಣೆ ಮಾಡೋಣ. ಎಷ್ಟು ಬೇಕಾಗುತ್ತೆ ಎಣ್ಣೆ? 4-5 ಸ್ಪೂನ್ ಹಾಕಿ. ಸಾಕಾ? ಹಾಂ, ಸಾಕು. ಈಗ ಬಿಸಿಯಾದ ಮೇಲೆ ಈರುಳ್ಳಿ ಹಾಕಬೇಕು. ಓಕೆ. ಇದು ಈಗ ಸಾಧಾರಣ ಬಿಸಿ ಎಣ್ಣೆ ಉಂಟು. ಬಿಸಿ ಎಣ್ಣೆನೇ ಇದೆ, ಹೌದು. ಹಾಗಾದ್ರೆ ಹಾಕುದಾ? ಹಾಂ. ಓಕೆ. ಓಕೆ, ಫಸ್ಟ್ ನೀರುಳ್ಳಿ ಅಲ್ವಾ? ಹೌದು. ಓಕೆ. ಸೊ ಬೇಸಿಕಲಿ ನಾವೀಗ ಗೋಬಿ ಮಂಚೂರಿ ಅದೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋದು. ಇದರಲ್ಲಿ ಸ್ವಲ್ಪ ಚೇಂಜಸ್ ಉಂಟು, ಅಂದ್ರೆ ಚಿಕನ್ ಮಸಾಲ ಹಾಕ್ತೇನೆ. ಹಾ, ಚಿಕನ್ ಮಸಾಲ ಹಾಕ್ತಾ ಇದೀರಾ? ಓಕೆ. ಮತ್ತೆ ಪೆಪ್ಪರ್ ಪೌಡರ್ ಹಾಕ್ತೇನೆ. ಸ್ವಲ್ಪ ಬದಲಾವಣೆ ಇರುತ್ತೆ. ಓಕೆ. ಯಾವಾಗಲೂ ಒಂದೇ ತರ ಹಾಕಬಾರ್ದು, ಬೇರೆ ಬೇರೆ ಡಿಫರೆನ್ಸ್ ನೋಡಿ ಮಾಡಿ. ಸೊ ಅದೇ ನಾನು ಹೇಳೋದು, ನಾವು ಯಾವಾಗ ಬೇರೆ ಬೇರೆ ರೀತಿಯ ಇಂಗ್ರೀಡಿಯೆಂಟ್ಸ್ ಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ತಾ ಹೋದಾಗ ಅಥವಾ ಒಂದು ಅಟ್ಯಾಚ್ ಮಾಡ್ತಾ ಹೋದಾಗ ಹೊಸತಾದ ರೆಸಿಪಿ ಬರುತ್ತೆ ಅಲ್ವಾ? ಸೊ ಈ ಮಂಚೂರಿಯನ್ ಹೇಳುವಾಗ ಒಂದು ಮೈಂಡ್ ಸೆಟ್ ಇರುತ್ತೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಇರುತ್ತೆ ಅಂತ ಹೇಳಿ. ಬಟ್ ನೀವು ಹೇಳ್ತಾ ಇದ್ದೀರಾ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿ. ಓಕೆ. ಇದು ಸಾಕು ಫ್ರೈ ಆದದ್ದು, ಜಾಸ್ತಿ ಬೇಡ. ಹಾ. ಈಗ ನಾನು ಇದು ಹಾಕ್ತೇನೆ, ಕ್ಯಾಪ್ಸಿಕಮ್. ಈ ಮಂಚೂರಿಯನ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಫ್ ಫ್ರೈ ಅಲ್ವಾ? ಹೌದು. ಈಗ ನೆಕ್ಸ್ಟ್ ಪೇಸ್ಟ್ ಹಾಕ್ತೇನೆ. ಇದು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ. ಹಾ, ಮೂರರದ್ದು ಪೇಸ್ಟ್. ಓಕೆ. ಹಸಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ. ಹೌದು. ನೆಕ್ಸ್ಟ್ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೇನೆ. ಓಕೆ, ತಗೊಳ್ಳಿ. ಸೊ ಅರುಣಾದವರ ಚಿಕನ್ ಮಸಾಲ. ಓಕೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತೇನೆ. ಆಗ ಸ್ವಲ್ಪ ಇದು ಮೂಲಂಗಿ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಓಕೆ. ಸೊ ರುಚಿಗೆ ಎಷ್ಟು ಬೇಕು ಉಪ್ಪು? ಓಕೆ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಪೌಡರಾ? ಸೊ ಅರುಣಾದವರ ಕರಿಮೆಣಸಿನ ಹುಡಿ. ಸಾಕು ಸಾಕು. ಸಾಕಾ? ಓಕೆ. ಬೇರೆ ನೆಕ್ಸ್ಟ್ ಸಾಸ್ಗಳೆಲ್ಲ ಹಾಕಬೇಕು. ಓಕೆ. ಇದು ಟೊಮೆಟೊ ಸಾಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ನಾನು. ಓಕೆ. ಟೊಮ್ಯಾಟೊ ಸಾಸ್ ಅಲ್ವಾ? ಸ್ವಲ್ಪ ಸಾಸಿಗೆ ನೀರು ಹಾಕಿ ಹಾಕೋದು. ಮತ್ತೆ ಹಾಗಾದ್ರೆ ನೀರು ಆಡ್ ಮಾಡ್ಬೇಕಂತ ಇಲ್ಲ? ಇಲ್ಲ. ಓಕೆ. ಸೊ ಈ ಮಂಚೂರಿಯನ್ಗೆ ಎಲ್ಲಾ ರೀತಿಯ ಸಾಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಟೊಮ್ಯಾಟೊ ಸಾಸ್, ಇನ್ನು ಬೇರೆ ಸಾಸ್ ಎಲ್ಲ ಹಾಕ್ಲಿಕ್ಕಿದೆಯಾ? ಹೌದು. ಓಕೆ. ಇದು ಚಿಲ್ಲಿ ಸಾಸ್. ಚಿಲ್ಲಿ ಸಾಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಹಾಕುದಾ? ಸ್ವಲ್ಪ ಹಾಕಿ. ಸಾಕು.
ನೆಕ್ಸ್ಟ್ ಸ್ವಲ್ಪ ಸೋಯಾ ಸಾಸ್, ಸೊ ಸಾಸ್ಗಳು ಆ್ಯಡ್ ಆದಾಗ ಅದರ ಟೆಕ್ಸ್ಚರ್, ಅದರ ಫ್ಲೇವರ್, ಅದರ ಅರೋಮಾ ಎಲ್ಲಾನು ಚೇಂಜ್ ಚೇಂಜ್ ಆಗುತ್ತೆ. ಆಗ್ತದೆ. ಈಗ ಚೇಂಜ್ ಆಯ್ತು ನೋಡಿ. ಹೌದು. ಇದು ಸ್ವಲ್ಪ ಡ್ರೈ ಆಗಬೇಕು. ಓಕೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸೊ ಇದೊಂದು ಮಸಾಲಾ ತರ ರೆಡಿ ಆಗುತ್ತೆ ಅಲ್ವಾ? ಸೊ ಇನ್ ಕೇಸ್ ಗೋಬಿ ಮಂಚೂರಿ ಅಥವಾ ಬೇರೆ ಯಾವುದಾದ್ರೂ ಮಂಚೂರಿ ಇದ್ರೆ ಮೂಲಂಗಿ, ಗೋಬಿ, ಸೋಯಾ ಅದೆಲ್ಲ ಫ್ರೈ ಮಾಡ್ಕೊಂಡ್ರೆ 3 ಮಂಚೂರಿಸ್ಗಳು ಮಾಡಿದಾಗ ಆಗುತ್ತೆ ಒಂದೇ ಮಸಾಲದಲ್ಲಿ. ಹೌದು. ಈಗ ಹಾಕ್ತೇನೆ ಇದನ್ನು. ಓಕೆ. ಫೈನಲಿ ಆಗಿ ಇದನ್ನು ಮಿಕ್ಸ್ ಮಾಡೋದು. ಹೌದು. ಓಕೆ. ಈಗ ಮೂಲಂಗಿ ಅಂತ ಗೊತ್ತಾಗ್ತದೆ? ಇಲ್ಲ, ಇದು ಈಗ ನೋಡಿದಾಗ ಬೇಬಿ ಕಾರ್ನ್ ಅಥವಾ ಕಾಲಿಫ್ಲವರ್ ಅಥವಾ ಇನ್ನೇನು ಮೂಲಂಗಿ ಅಂತ ಅದರ ಸೈಜ್ ಗೊತ್ತಾಗಲ್ಲ. ನಾರ್ಮಲಿ ಹೀಗೆ ನೋಡುವಾಗ ಇಟ್ ಇಸ್ ಲೈಕ್ ಅ ಯೂಶುವಲಿ ಗೋಬಿ ತರ ಆ ತರ ಕಾಣ್ತದೆ. ಆಯ್ತು, ಈಗ ಆಯ್ತಾ? ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಡಲ್ಲ? ಓಕೆ, ಡನ್. ಈಗ ಸರ್ವ್ ಮಾಡ್ತೇನೆ. ಓಕೆ, ಬಿಸಿ ಬಿಸಿ ಮೂಲಂಗಿ ಮಂಚೂರಿ ರೆಡಿ. ಮಕ್ಕಳು ಸ್ಕೂಲಿಂದ ಬರುವಾಗ ಹೀಗೆಲ್ಲ ಮಾಡಿಟ್ರೆ ಖುಷಿ ಪಡ್ತಾರೆ. ಹೌದು ಹೌದು ಅಲ್ವಾ? ಖುಷಿಯಿಂದ ಮಾಡಿದ ಮೂಲಂಗಿ ಮಂಚೂರಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಮೂಲಂಗಿ ಮಂಚೂರಿ ಯೂಶ್ವಲಿ ಆಗಿ ಗೋಬಿ ಮಂಚೂರಿ ಇರುತ್ತೆ, ಸೋಯಾ ಇರುತ್ತೆ, ಚಿಕನ್ ಇರುತ್ತೆ. ಬಟ್ ಮೂಲಂಗಿಯಲ್ಲಿ ಈ ಥರ ಒಂದು ಮಂಚೂರಿ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು. ಮೂಲಂಗಿ ಮಂಚೂರಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಅರುಣಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಮೂಲಂಗಿಯನ್ನು ಉದ್ದನೆ ತುಂಡು ಮಾಡಿಕೊಂಡು ಹಿಟ್ಟಿನಲ್ಲಿ ಕಲಸಿ, ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದುರಿಸಿ ಕಾಯಿಸಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣಾ ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಕರಿಮೆಣಸು ಪುಡಿ, ಟೊಮ್ಯಾಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಕಿ ಹುರಿದು ಮಸಾಲೆಯನ್ನು ಬೇಯಿಸಿ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿದ ಮೂಲಂಗಿ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮೂಲಂಗಿ ಮಂಚೂರಿ ರೆಡಿ. ಎಸ್ ವೀಕ್ಷಕರೇ, ಮೂಲಂಗಿಯ ಮಂಚೂರಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬಂದ್ರಿ. ಸೊ ನೆಕ್ಸ್ಟ್ ಇನ್ಯಾವ ರೆಸಿಪಿ? ಮಾವಿನ ಹಣ್ಣಿನ ಒಂದು ರೆಸಿಪಿ ರೆಡಿ ಆಗಬೇಕು. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ರೆಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಮಹಿಳೆಯರಿಗೆ ಆಭರಣ ತುಂಬಾನೇ ಇಷ್ಟ ಇರುತ್ತೆ. ಸೊ ಆಭರಣದ ಒಂದು ಇನ್ನೇನಿದ್ರು ಕೂಡ ಏಪ್ರಿಲ್ ಮೇಯಲ್ಲಿ ಸ್ವಲ್ಪ ಮದುವೆಗಳ ಸೀಸನ್ ಎಲ್ಲ ಬರುತ್ತೆ, ಆಭರಣ ಪರ್ಚೇಸ್ ಮಾಡ್ಲಿಕ್ಕಿರ್ಬೋದು. ಸೊ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಲಲಿತಾ ಜುವೆಲ್ಲರ್ಸ್ ಮಂಗಳೂರು. ಅಂಡ್ ಅದರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್ ಮತ್ತು ಕಾಮತ್ ಟೀ. ಎಸ್ ವೀಕ್ಷಕರೇ, ಮಾವಿನ ಹಣ್ಣಿನ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ತಾರೆ, ಬೇರೆ ಬೇರೆ ರೆಸಿಪೀಸ್ಗಳನ್ನು ಮಾಡ್ತಾರೆ, ಈವನ್ ಅದರಲ್ಲೂ ಪದಾರ್ಥ ಮಾಡ್ತಾರೆ. ಸೊ ಯಾವ ರೀತಿ ನಮ್ಮ ಇವತ್ತಿನ ಗೆಸ್ಟ್ ಅದರದ್ದೊಂದು ರೆಸಿಪಿ ರೆಡಿ ಮಾಡ್ತಾರೆ ಬನ್ನಿ. ಓಕೆ ಮೇಡಮ್, ಸೊ ಮಾವಿನ ಹಣ್ಣಿನ ಪದಾರ್ಥ ಅಲ್ವಾ? ಏನ್ ಮಾಡ್ತಾ ಇರೋದು ನೀವು? ಮಾವಿನ ಹಣ್ಣಲ್ಲಿ ಸಿಪ್ಪೆ ತೆಗೆದು ಫಸ್ಟ್ ಓಕೆ, ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಒಂದು ಬಾಣಲೆ ಕೊಡಿ ಇಲ್ಲಿ ಇಡ್ಲಿಕ್ಕೆ. ಹಾಂ, ಓಕೆ. ಈಗ ನಾನು ಸಿಪ್ಪೆ ಮಾತ್ರ ತೆಗಿತೀನಿ ಇದ್ರದ್ದು. ಸೊ ಈಗ ಮಾವಿನ ಹಣ್ಣೆಲ್ಲ ಸೀಸನ್ ಶುರು ಆಗಿದೆ ಅಲ್ವಾ? ಸೊ ಯಾವುದೇ ಮಾವಿನ ಹಣ್ಣಲ್ಲೂ ಮಾಡ್ಕೊಳ್ಬಹುದು ಇದನ್ನು. ಹೌದು. ಓಕೆ.
ಓಕೆ. ಇದು ನಿಮ್ಮ ಮನೆಯಲ್ಲೇ ಆದದ್ದ ಅಲ್ಲ, ಅಲ್ವಾ? ತಂದದ್ದು. ಓಕೆ. ಈಗ ಇಷ್ಟ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಹಾಕುದಾ? ಸೊ ಅದು ಕೂಡ ವೇಸ್ಟ್ ಮಾಡೋದು ಬೇಡ, ಅದರಲ್ಲೂ ಸ್ವಲ್ಪ ಇರುತ್ತೆ ಅಲ್ವಾ? ಹೌದು. ಮಾವಿನ ಹಣ್ಣಿನ ಒಂದು ಸ್ವಲ್ಪ ರಸ, ಒಂದು ಹುಳಿ ಸಿಹಿ ಇರುವಂಥದ್ದು ಸಾಕಾ? ಬೇಕಾ? ಸ್ವಲ್ಪ ಬೇಕು, ಸಾಕು. ಇದರ ಸಿಪ್ಪೆಯನ್ನು ತೆಗಿತೇನೆ ನಾನು. ಸಿಪ್ಪೆದ ಹಿಂಡಿ ರಸ ತೆಗೆದು ಬಿಟ್ರೆ ಆಯ್ತು. ಹೌದು. ಓಕೆ. ಒಂದು ಸ್ಪೂನ್ ಕೊಡಿ. ತಗೊಳ್ಳಿ. ಇದು ಮೈದಾ, ಇದು ಗಟ್ಟಿ ಬರ್ಲಿಕ್ಕೋಸ್ಕರ ಹಾಕುದು. ಓಕೆ, ಸ್ವಲ್ಪ ತಿಕ್ ಬರಲಿ ಅಂತ. ಹೌದು. ಓಕೆ. ಜಾಸ್ತಿ ಹಾಕಬಾರ್ದು, ಅದರದ್ದೇ ಸ್ಮೆಲ್ ಬರ್ತದೆ ಮತ್ತೆ. ಓಕೆ ಓಕೆ. ಸೊ ಈ ಥಿಕ್ನೆಸ್ ಬರೋಕ್ಕೋಸ್ಕರ ಮೈದಾ ಯೂಸ್ ಮಾಡೋದು. ಹೌದು. ಓಕೆ. ಈಗ ಇದನ್ನು ಇದಕ್ಕೆ ಹಾಕಬೇಕು. ಓಕೆ. ಸೊ ಗ್ಯಾಸ್ ಏನಾದರೂ ಹಚ್ಚಬೇಕಾ? ಹೌದು. ಮತ್ತೆ ಈಗ ಅಲ್ವಾ? ಈಗ ಎಲ್ಲ ಮಿಕ್ಸ್ ಮಾಡಿದ ನಂತರ ಹಾಕು. ಸ್ವಲ್ಪ ನೀರು ಹಾಕಿ, ಜಸ್ಟ್ ನೀರು ಬೇಕಾ? ಹಾಕ್ಲಿಯಾ? ಸ್ವಲ್ಪ ಸಾಕು. ಈಗ ಗ್ಯಾಸ್ ಆನ್ ಮಾಡಿ. ಹಚ್ಚದಾ? ಓಕೆ. ಈಗ ಹಸಿಮೆಣಸು ಹಾಕ್ತೇನೆ, ಇದರೊಟ್ಟಿಗೆ ಬೇಯಬೇಕು. ಓಕೆ. ಇದಾದ್ರೆ ಮನೆಯಲ್ಲಿ ಆದದ್ದು. ಹಾ, ಹಸಿಮೆಣಸು ಗಿಡದಲ್ಲಿ ಆದದಾ? ಓಕೆ, ಸೂಪರ್. ಸ್ವಲ್ಪ ಇದು ಗಿಡದಲ್ಲಿ ಅಂದ್ರೆ ಮನೆಯ ಗಿಡದಲ್ಲಿ ಆದದ್ದು? ಹೌದು. ಓಕೆ. ಸೊ ಇದು ಹೇಗೆ ಅಂದ್ರೆ ಜೀರಿಗೆ ಮೆಣಸು ತರ ಇದೆ, ತುಂಬಾ ಸಣ್ಣ ಸಣ್ಣ ತರ ಇದೆ? ಇಲ್ಲ, ಇದು ಗುಂಟೂರು. ಹಾ ಹಾ, ಓಕೆ. ಸೊ ಇದು ಕುದಿ ಬರಬೇಕಾ ಹೇಗೆ? ಹೌದು. ಓಕೆ. ಸ್ವಲ್ಪ ಹಾಕಿ ನೀರು ಹಾಕ್ಲಿ? ಸ್ವಲ್ಪ. ಸಾಕು. ಈಗ ಉಪ್ಪು ಹಾಕ್ತೇನೆ ಸ್ವಲ್ಪ, ಜಸ್ಟ್. ಸೊ ಇದು ಸ್ವಲ್ಪ ಕುದಿ ಬಂದ ನಂತರನೇ ಇದು ನೆಕ್ಸ್ಟ್ ಪ್ರಾಸೆಸ್ ಮಾಡ್ಕೊಳ್ಳೋದು. ಓಕೆ. ಈಗ ಬೆಲ್ಲ ಹಾಕ್ತೇನೆ. ಬೆಲ್ಲದ ಜಾಸ್ತಿ ಸಿಹಿ ಇದ್ರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ರೆ ಆಯ್ತು. ಓಕೆ. ಯಾಕಂದ್ರೆ ಮಾವಿನ ಹಣ್ಣು ಆಲ್ಮೋಸ್ಟ್ ಸಿಹಿ ಇರುತ್ತೆ, ಕೆಲವೊಂದು ಮಾತ್ರ ಹುಳಿ ಇರುತ್ತೆ ಅಲ್ವಾ? ಸೊ ಬೆಲ್ಲ ಕಂಪ್ಲೀಟ್ ಕರಗಬೇಕಾಗುತ್ತೆ ಅಲ್ವಾ? ಸೊ ಬೆಲ್ಲ ಕರಗದಾಗ ಅದರದ್ದೇ ನೀರು ಜಾಸ್ತಿ ಆಗುತ್ತೆ. ಓಕೆ. ಸೊ ಇದು ಹೇಗೆ ಅಂದ್ರೆ ಜಾಸ್ತಿಯಾಗಿ ನನ್ ಕಾಣುತ್ತೆ ಈ GSB ಅವ್ರದ್ದೆಲ್ಲ ಮದುವೆ ಫಂಕ್ಷನ್ ಇದು ಇದ್ದೇ ಇರುತ್ತೆ ಅಲ್ವಾ? ನಾನು ಸಾಧಾರಣ ಒಂದು ಕೆಲವೊಮ್ಮೆ ಕಾರ್ಯಕ್ರಮಗಳಿಗೆ ಹೋದಾಗ ಮಾವಿನ ಹಣ್ಣಿದ್ದು ಒಂದು ಪದಾರ್ಥ ಇಲ್ಲದೆ ಅವರ ಒಂದು ಫಂಕ್ಷನ್ ನಡೆಯೋದೇನೆ ಇಲ್ಲ ಅಲ್ವಾ? ಈಗ ಸೀಸನ್ ಅಲ್ಲ, ಸೀಸನ್ ಕೂಡ ಟೈಮಲ್ಲಿ ಉಂಟು. ಓಕೆ. ಅಂದ್ರೆ ಎಲ್ಲರ ಮನೆಯಲ್ಲೂ ಮಾಡುವರು, ಫಂಕ್ಷನ್ ಅಲ್ಲಿ ಇದೆ ಅಂತ ಹೇಳಿದಾಗ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇನ್ನು ಯಾವ್ಯಾವ ಸಂದರ್ಭದಲ್ಲಿ ನೀವು ಮಾಡ್ತೀರಿ ಇದನ್ನು? ಜಾಸ್ತಿಯಾಗಿ ಇದಕ್ಕೆ ಮಾಡುದು ಫಂಕ್ಷನ್ಗೆ ಮಾಡುದು. ಓಕೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚುದಾ? ಸೊ ಅದು ಅದರಲ್ಲೇ ಬಾಯ್ಲ್ ಆಗಿ ಈ ಬೆಲ್ಲ ಎಲ್ಲ ಕರಗಲಿ ಅಲ್ವಾ? ಡನ್. ಓಕೆ. ನೆಕ್ಸ್ಟ್ ಒಂದು ಒಗ್ಗರಣೆ ಒಂದು ಬಾಕಿ ಉಂಟು ಲಾಸ್ಟಿಗೆ ಹಾಕಲಿಕ್ಕೆ ಅಷ್ಟೇ. ಸೊ ಇದು ಆದ ನಂತರನೇ ಮಾಡ್ಕೊಳ್ಳೋದು? ಈಗ ಹಾಕಿ ಇಲ್ಲ, ಈಗ ರೆಡಿ ಮಾಡ್ಕೊಳ್ಳೋ ಅಲ್ವಾ? ಇಡುವಲ್ಲ? ಎಣ್ಣೆ ಹಾಕ್ಲಿಯಾ? ಹಾಕಿ. ಸೊ ದಿಸ್ ಇಸ್ ವಿಟಮಿನ್ A, D, E ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೆಕ್ಸ್ಟ್ ಅದು ಬಿಸಿಯಾದ ಕೂಡಲೇ ಸಾಸಿವೆ ಹಾಕಬೇಕು. ಓಕೆ. ಈಗ ಸಾಸಿವೆ ಹಾಕಬೇಕು. ಓಕೆ. ಸೊ ನಾರ್ಮಲಿ ನಾವು ಒಗ್ಗರಣೆ ಹೇಗೆ ಕೊಡ್ತೇವೆ ಅದೇ ರೀತಿ ಮಾಡ್ಕೊಳ್ಳೋದು? ಹೌದು. ಓಕೆ. ಈಗ ಬ್ಯಾಡಿಗೆ ಮೆಣಸು ಹಾಕ್ತೇನೆ. ಓಕೆ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ತೇನೆ. ಓಕೆ. ಸೊ ನಾರ್ಮಲಿ ಒಗ್ಗರಣೆ ಮಾಡೋ ಥರನೇ ಮಾಡ್ಕೊಳ್ಳೋದು? ಓಕೆ. ಸಾಕಾ? ಆಫ್ ಮಾಡೋದಲ್ಲ? ಎಸ್. ಮಾಡಿ ರೆಡಿ ಇಟ್ಕೊಳ್ಳೋದಾ? ಹೌದು. ಓಕೆ. ಈ ಚಂದ ಆಗಿರ್ತದೆ ನೋಡ್ಬೇಕು. ಓಕೆ. ಓಪನ್ ಮಾಡೋದಾ? ಸೊ ಬೆಲ್ಲ ಕೂಡ ಆಲ್ಮೋಸ್ಟ್ ಕರಗಿದೆ ಅಲ್ವಾ? ಹೌದು. ಓಕೆ. ಇದು ಮಾಡಿದ್ರೆ ಕೂಡಲೇ ಬಿಸಿ ಬಿಸಿ ತಿನ್ನಬಾರ್ದು, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ತಿನ್ಬೇಕು. ಹೌದು. ಈಗ ರೆಡಿ ಆಗಿದೆ, ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಹಾಕುದಲ್ವಾ? ಓ ಸೂಪರ್. ಸೊ ಒಗ್ಗರಣೆ ಹಾಕಿದ ನಂತರ ಅದರ ಟೆಕ್ಸ್ಚರ್, ಫ್ಲೇವರ್ ಎಲ್ಲವೂ ಚೇಂಜ್ ಆಗುತ್ತಲ್ವ ಒಮ್ಮೆಗೆ? ಈಗ ಗ್ಯಾಸ್ ಬಂದ್ ಮಾಡಿ ಆಫ್ ಮಾಡೋದಲ್ವಾ? ಸರ್ವ್ ಮಾಡ್ಕೊಳ್ಳೋಣ? ಆಯ್ತು. ಎಸ್.
ಬಿಸಿ ಬಿಸಿಯಾದ ಮಾವಿನ ಹಣ್ಣಿನ ಉಪ್ಪು ಕರಿ ರೆಡಿಯಾಗಿದೆ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್. ಎಸ್ ವೀಕ್ಷಕರೇ, ಮಾವಿನ ಹಣ್ಣಿನ ಉಪ್ಪು ಕರಿ ನೀವು ಏನು ಹೆಸರು ಬೇಕಾದರೂ ಕೊಟ್ಕೊಳ್ಬೋದು. ಯಾಕಂದ್ರೆ ಇದು ಅಷ್ಟು ನನ್ನ ಕಾಣುತ್ತೆ ಹುಳಿಯಾಗಿ ಸಿಹಿಯಾಗಿ ಸೂಪರಾಗಿ ರೆಡಿ ಆಗಿದೆ. ಬಟ್ ಈ ಮಾವಿನ ಹಣ್ಣಿನ ಉಪ್ಪು ಕರಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಬೇಕು. ಮಾವಿನ ಹಣ್ಣಿನ ಉಪ್ಪು ಕರಿ ತಯಾರಿಸೋ ವಿಧಾನ. ಮೊದಲಿಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸುಲಿದು ಕಿವುಚಿಕೊಳ್ಳಿ. ಸ್ವಲ್ಪ ನೀರಿಗೆ 1 ಚಮಚದಷ್ಟು ಮೈದಾ ಹಿಟ್ಟು ಹಾಕಿ ಕಲಸಿ ಮಾವಿನ ಹಣ್ಣಿಗೆ ಸೇರಿಸಿ ಬೇಯಲು ಇಡಿ. ನಂತರ ಹಸಿಮೆಣಸು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಮಾವಿನ ಹಣ್ಣಿನ ಉಪ್ಪು ಕರಿ ಸವಿಯಲು ಸಿದ್ಧ. ಓಕೆ ಮೇಡಮ್, ಸೊ ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಟೇಸ್ಟ್ ನೋಡುವ ಅಲ್ವಾ? ಆಯಿತು. ಸೊ ಮೂಲಂಗಿ ಮಂಚೂರಿ ಬೇರೆ ಸೂಪರ್ ಆಗಿ ಮಾಡಿಕೊಟ್ಟಿದ್ದೀರಾ. ಫಸ್ಟ್ ಅದನ್ನೇ ಟೇಸ್ಟ್ ನೋಡಿ, ತಗೊಳ್ಳಿ. ಎಸ್, ಸೊ ನೋಡಲಿಕ್ಕೆ ಮಂಚೂರಿಯನ್ ಲುಕ್ ಅಂತೂ ಪರ್ಫೆಕ್ಟ್ ಇದೆ ಅಲ್ವಾ? ವಾವ್ ವಾವ್, ತುಂಬ ಚೆನ್ನಾಗಿದೆ. ಮೂಲಂಗಿ ಅಂತ ಮೂಲಂಗಿ ಅಂತ ಬಿಲ್ಕುಲ್ ಗೊತ್ತಾಗೋದಿಲ್ಲ. ಯೂಶ್ವಲಿ ನಾವು ಏನು ಮಂಚೂರಿ ತಿಂತೇವೆ ಅದೇ ಟೇಸ್ಟ್, ಬಟ್ ಮೂಲಂಗಿ ಇದರಲ್ಲಿ ಹಿಡನ್ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅದರ ಕಹಿನೂ ಇಲ್ಲ, ಅದರ ವಾಸನೆನೂ ಇಲ್ಲ, ಏನೂ ಇಲ್ಲ, ಬಟ್ ತುಂಬ ಚೆನ್ನಾಗಿರೋ ಟೇಸ್ಟ್. ವೆರಿ ನೈಸ್, ಭಾಳ ಚೆನ್ನಾಗಿದೆ. ಆ್ಯಂಡ್ ಮಾವಿನ ಹಣ್ಣಿನ ಉಪ್ಪು ಕರಿ ನೋಡುವ ಟೇಸ್ಟ್ ತಗೊಳ್ಳಿ. ಸೊ ಇದೆಲ್ಲ ಸ್ಪೂನಲ್ಲ, ಊಟ ಮಾಡುವಾಗ ಕೈಯಲ್ಲೇ ತಿನ್ಬೇಕು. ಬಟ್ ರ್ಯಾಂಡಮ್ ಆಗಿ ಎಲ್ಲ ಟೆಕ್ಸ್ಚರ್ಡ್ ಇರುವಂತಹ ಒಂದು ಟೇಸ್ಟ್ ನೋಡುವ. ನೈಸ್. ಆ ಬೆಲ್ಲದ ರುಚಿ, ಮಾವಿನ ಹಣ್ಣಿನ ಸಿಹಿ, ಹುಳಿ ಜೊತೆ ಖಾರ, ಸಖತ್ತಾದಂಥ ಟೇಸ್ಟ್, ಬಹಳ ಚೆನ್ನಾಗಿದೆ. ಊಟಕ್ಕಂತೂ ಹೇಳಿ ಮಾಡಿಸ್ತಾ ಇದೆ. ಊಟ ಅಂತೂ 2 ಅಲ್ಲ 3 ಸಲ ಮಾಡ್ಬೋದು. ಸೊ ಇದು ಊಟಕ್ಕೆ ಪರ್ಫೆಕ್ಟ್ ಇದೆ. ಊಟದ ಹೊತ್ತಿಗೆ ಇದೊಂದು ರೆಡಿ ಇದ್ದರೆ ಭರ್ಜರಿ ಭೋಜನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಖುಷಿ ಆಯಿತು. ಮೊನ್ನೆ ಒಂದ್ಸಲ ನಾನು ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ನಿಲ್ತಿದ್ದೆ. ಆಗ ಒಂದು ಹೆಂಗಸು ಬಂತು ನನ್ನ ಹತ್ರ, ಮುಂದೆ ಹೋಯಿತು, ಪುನಃ ಹಿಂದೆ ಬಂತು. ನನಗೆ ಆಶ್ಚರ್ಯ ಆಯಿತು, ಇದು ಯಾಕೆ ನನ್ನ ಹತ್ರ ಬರ್ತದೆ ಹೇಳಿ. ಅದಕ್ಕೆ ಹೇಳಿದರು, ನೀವು ನಮ್ಮ ರುಚಿಯಲ್ಲಿ ಅಡುಗೆ ಮಾಡ್ತೀಯಲ್ಲ, ನನಗೆ ತುಂಬ ಖುಷಿ ಆಗ್ತದೆ ನಿನ್ನ ನೋಡಿ ಅಂತ ಹೇಳಿದರು. ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ಕೊಡ್ತೀಯ ಅಡುಗೆದು, ನಾನು ನೋಡ್ತಾ ಇರ್ತೇನೆ, ಟ್ರೈ ಮಾಡಿದ್ದೇನೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು ಅದು ಹೇಳುವಾಗ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ತುಂಬ ಚೆನ್ನಾಗಿರುವಂತಹ ವಿಷಯ. ಹೀಗೇ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ. ಎಸ್, ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ನಮಗೆ ಅಡುಗೆ ಹೇಳ್ಕೊಟ್ಟಿರಿ. ಸೊ ನಮ್ಮ ವತಿಯಿಂದ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ನಾನು ಮನೇಲಿ ಇದೇ ಯೂಸ್ ಮಾಡೋದು. ಹೌದಾ? ಸೂಪರ್. ಮಕ್ಕಳು ಕೂಡ ಇದನ್ನೇ ಕೇಳ್ತಾರೆ, ಇದೇ ತರಬೇಕು ಹೇಳಿ. ಎಂತ ಫ್ರೈ ಮಾಡಬೇಕಾದ್ರೆ ಸನ್ ಪ್ರೀಮಿಯಂ ಎಣ್ಣೆಯೇ ತನ್ನಿ ಅಂತ ಹೇಳ್ತಾರೆ. ವೆರಿ ನೈಸ್, ವೆರಿ ನೈಸ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ಮೂಲಂಗಿಯನ್ನು ಯೂಸ್ ಮಾಡಿಕೊಂಡು ಈ ಥರ ರೆಸಿಪಿ ಮಾಡಿಕೊಟ್ರು. ಮೌತ್ ವಾಟರಿಂಗ್ ರೆಸಿಪೀಸ್ಗಳು ಬಹಳ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡಲ್ಲಿ. ಸಿಂಪಲ್ ಆಗಿರೋ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ರೆಸಿಪಿಗಳನ್ನು ತಯಾರು ಮಾಡಿದರು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಜೊತೆ ಮತ್ತೆರಡು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.